ಆಯ್ತು ಸರ್, ಘಟನೆ ಏನಾಯ್ತು ಈಗ ಅಂದರೆ ಆರೋಪ ಬರ್ತಾ ಇದೆ, ನೀವು ಬಲಾತ್ಕಾರವಾಗಿ ಮಾಡುವುದಿಲ್ಲ ಅಂತ ಹೇಳುವಂಥ ಆರೋಪ ಇದು ನೀವು ಹೇಳಿದ್ರಿ ನಿನ್ನೆ ಸ್ಟೇಟ್ಮೆಂಟ್. ಬಟ್ ಈಗ ಬಲಾತ್ಕಾರವಾಗಿ ಒಕ್ಕಲೆಬ್ಬಿಸಿ ಮರವನ್ನು ಬೇಕು ಅಂತಲೇ ಮನೆಯ ಮೇಲೆ ನೂಕಿ ಹಾಕಿದ್ದಾರೆ ಅಂತ ಹೇಳೋದನ್ನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಇದೆ ನೋಡಿ. ನಾವು ಯಾರು ಕೂಡ ಬೇಕಂತಲೇ ದೂಡಿ ಹಾಕೋದಿಲ್ಲ. ಮನೆಯಲ್ಲಿ ಯಾರು ದುಡಿ ಹಾಕ್ತಾರೆ, ಯಾರು ದೂಡಿ ಹಾಕೋದಿಲ್ಲ. ನಾವು ಯಾವತ್ತೂ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಈ ಜಾಗ ಬೇಕು ಅಂತ ಈ 6-7 ಮನೆಯವರ ಹತ್ರ ವಿನಂತಿ ಮಾಡ್ಕೊಂಡು ಬಂದಿದ್ದೀವಿ. ಆನಂತರ ಅವರು ಸ್ವತಃ ನಿರ್ಧಾರ ಮಾಡಿಕೊಂಡು ಸ್ವಇಚ್ಛೆಯಿಂದ ತುಂಬ ಜನ ಬಿಟ್ಟಿದ್ದಾರೆ. ಈ ಮನೆಯಲ್ಲಿ ಇದ್ದವರು ಇವರು ಇಲ್ಲಿ ಯಾರು ಇಲ್ಲ. ಇವರು ಇರುವಂಥವರು ಬೆಳ್ತಂಗಡಿಯಲ್ಲಿ ಇರುವಂಥವ್ರು. ಇಲ್ಲಿ ಅವರು 5 ಜನರಿಗೆ ಅದನ್ನು ಪಾಟ್ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ. ತಿಂಗಳಿಗೆ 21,000 ರೂಪಾಯಿ ಬಾಡಿಗೆ ತಗೊಳ್ತಾ ಇದ್ದಾರೆ 25 ವರ್ಷದಿಂದ. ಆ ಬಾಡಿಗೆ ಇದ್ದವರೆಲ್ಲ ನಿನ್ನೆ ನಮ್ಮ ಹತ್ರ ಬಂದು ಹೇಳಿದ್ದಾರೆ, ನಾವು ಈ ಮನೆ ಬಿಟ್ಟು ಹೋಗ್ತೇವೆ, ನಾವು ಈ ಮನೆಯಲ್ಲಿ ಇರುವುದಿಲ್ಲ. ಅವರು ನಿನ್ನೆ ಸಾಯಂಕಾಲದವರೆಗೆ ಎಲ್ಲ ಖಾಲಿ ಮಾಡಿ ಹೋಗಿದ್ದಾರೆ. ನಾವು ಅವರಿಗೆ ಖಾಲಿ ಮಾಡುವ ದುಡ್ಡನ್ನು ಕೂಡ ಕೊಟ್ಟಿದ್ದೀವಿ. ಅವರಿಗೆ ಬರೀ ಕೈಯಲ್ಲಿ ಕಳಿಸ್ಕೊಡ್ಲಿಲ್ಲ, ಅವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ಹೇಳಿದ ಜಾಗದಲ್ಲಿ ವಿಟ್ಲ, ಬಡಗನ್ನೂರು, ಪಡ್ನೂರು ಎಲ್ಲೆಲ್ಲಿ ಅವರಿಗೆ ಮನೆ ಇಲ್ಲದಿದ್ದರೆ ಅವರಿಗೆ ಮನೆ ಕಟ್ಟಿಸಿಕೊಡುವ ಕೆಲಸವನ್ನು ಕೂಡ ಬಾಡಿಗೆ ಇದ್ದವರಿಗೆ, ಲೀಸ್ ಇದ್ದವರಿಗೆಲ್ಲ ಬಾಡಿಗೆ ಇದ್ದವರಿಗೆ ಕೂಡ ಮನೆ ಕೊಡ್ತೀವಿ ಅಂತ ವಿಚಾರವನ್ನು ಹೇಳಿ ಅವರು ಒಪ್ಪಿಕೊಂಡು ಅವರ ಅಡ್ರೆಸ್ಗಳನ್ನೆಲ್ಲ ಕೊಟ್ಟು ಮಹಾಲಿಂಗೇಶ್ವರಿಗೆ ವಿರುದ್ಧವಾಗಿ ನಾವು ಇಲ್ಲಿ ಇರುವುದಿಲ್ಲ ಅಂತ ಹೇಳಿ ಅವರು ನಿನ್ನೆ ಖಾಲಿ ಮಾಡಿ ಹೋಗಿದ್ದಾರೆ. ಆನಂತರ ನಾವು ಈ ಯಾರಿದ್ದಾರೆ ಬೆಳ್ತಂಗಡಿಯಲ್ಲಿರೋರು ವಕೀಲರು ಅವರಿಗೆ ಫೋನ್ ಮಾಡಿ ನೀವು ಮಾತುಕತೆಗೆ ಬನ್ನಿ ಅಂತ ಕರೆದಿದ್ದೇವೆ. ಅವರು ಹೇಳಿದರು ನಾನು ಬರಲಿಕ್ಕೆ ಆಗೋದಿಲ್ಲ, 20-25 ದಿವಸ ಆಗ್ತದೆ, ಆದರೆ ಬರ್ತೇನೆ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಕನಿಷ್ಠ 15 ದಿವಸ ಆಗ್ತದೆ ಅಂದರೆ ಕೋರ್ಟಿಗೆ, ಹೈಕೋರ್ಟಿಗೆ ಅಲ್ಲಿಗೆಲ್ಲ ಹೋಗಲಿಕ್ಕಿದೆ ಅಂತ ಗೊತ್ತಿಲ್ಲ. ನಮಗೆ 15-20 ದಿವಸ ನಾವು ಹೇಳಿದ್ರೆ ಇವತ್ತು ನಿನ್ನೆ ಯಾವತ್ತಾದರೂ ಒಂದು ದಿವಸ ಬನ್ನಿ ಅಂತ ನಾವು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆನಂತರ ನಾವು ಹೇಳಿದ್ವಿ 2 ಕೋಟಿ ರೂಪಾಯಿ ದುಡ್ಡು ಬಂದಿದೆ ಅನುದಾನ. ಈ ಅನುದಾನ ಕಳೆದ ವರ್ಷದ ಬಜೆಟಿನಲ್ಲಿ ಬಂದಿರುವಂಥದ್ದು. ಇದು ಈಗ ಫೆಬ್ರವರಿಯಲ್ಲಿ ಇದ್ವಿ. ಏಪ್ರಿಲ್ ಒಳಗಡೆ ನಾವು ಆ ಬಜೆಟನ್ನು ಮಾಡದಿದ್ದರೆ, ಇದನ್ನು ಕಾಮಗಾರಿ ಮಾಡದಿದ್ದರೆ ಆ 2 ಕೋಟಿ ಲ್ಯಾಪ್ಸ್ ಆಗಿ ಹೋಗ್ತದೆ. ನಾನು ಅವರಿಗೆ ವಿವರವಾಗಿ ನಮ್ಮ ಭಟ್ರು ಇವರು ಹೇಳಿದ್ದಾರೆ, ಪಂಜುಗುಡ್ಡೇಶ್ವರ ಭಟ್ರು ಹೇಳಿದ್ದಾರೆ. ಆಗ ಅವರು ಹೇಳಿದರು ಮರ ಕಟ್ ಮಾಡಿ, ಅದರದ್ದು ನನ್ನದೇನು ತಕರಾರು ಇಲ್ಲ, ನಾನು ಈಗ ಮಾತ್ರ ಬರಲಿಕ್ಕೆ ಆಗೋದಿಲ್ಲ, ನಾನು ಈಗ ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ನಾವಿವತ್ತು ಮರ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದು ಏನೋ ಗೊತ್ತಿಲ್ಲ, ಮರ ಆ ಮನೆ ಮೇಲೆ ಅದರಲ್ಲಿ ಯಾರೂ ಇರಲಿಲ್ಲ, ಏನು ಸಾಮಾನುಗಳಿರಲಿಲ್ಲ, ಖಾಲಿ ಮನೆ ಇತ್ತು, ಮರ ಅದರ ಮೇಲೆ ಬಿದ್ದಿದೆ. ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಬೇರೆ ಏನು ಮತ್ತು ಅವರು ಖಾತೆ ಇಲ್ಲ, ಯಾವುದೇ ದಾಖಲೆಗಳು ಯಾರ ಹತ್ರನೂ ಇಲ್ಲ, ದೇವರ ಹೆಸರಲ್ಲೇ ಇದೆ. ನಿಮ್ಮಲ್ಲಿ ಮಾಧ್ಯಮದಲ್ಲಿ ಮೊನ್ನೆ ಹೇಳಿದರು ನಮ್ಮ ಹತ್ರ ಖಾತೆ ಇದೆ, ನಮ್ಮ ಹತ್ರ ಇದಿದೆ. ಡೋರ್ ನಂಬರ್ ಒಂದು ಡೂಪ್ಲಿಕೇಟ್ ಡೋರ್ ನಂಬರ್ ಮಾಡಿಕೊಂಡು ಬಂದಿದ್ದಾರೆ. ಡೋರ್ ನಂಬರ್ ಟೆಂಪರರಿ ಡೋರ್ ನಂಬರ್ ಯಾರಿಗಾದರೂ ಅಲ್ಲಿ ಹೋದರೆ ಏನಾದರೂ ಅವರಿಗೆ ಲೆಟ್ರ್ ಕೊಟ್ಟಿದ್ವಿ ನಗರಸಭೆಗೆ, ಅವರು ಕೂಡಲೇ ಖಾತಾನೂ ಇಲ್ಲ, ಡೋರ್ ನಂಬರು ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇದು ತೆರವು ಮಾಡಿ ಕೊಡಿಸ್ಬೇಕಂತ ಯಾವ ಮನೆಗಳು ಬಾಕಿ ಇದೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ 2 ದಿವಸ ಮೊದಲೇ ಕೊಟ್ಟಿದ್ದೀವಿ. ಈ ಮರ ಕಟ್ ಮಾಡಲಿಕ್ಕೆ ಫಾರೆಸ್ಟ್ನವರಿಗೆ ಅನುಮತಿಯನ್ನು ತಗೊಂಡಿದ್ದೀವಿ. ಎಲ್ಲ ಮಾಡಿ ಅದನ್ನು ಹಂತ ನಾವು ಕಾಯಲಿಕ್ಕೆ ಆಗೋದಿಲ್ಲ. ನೋಡಿ 2 ಕೋಟಿ ರೂಪಾಯಿ ಅನುದಾನ ಹೋಗ್ತದೆ, ಭಾರಿ ಕಷ್ಟದಿಂದ ತಂದಿರುವಂಥದ್ದು. ಅದು ಲ್ಯಾಬ್ಸ್ ಅವರ ಅನುಮತಿ ತಗೊಂಡೆ ಮರ ಕಟ್ ಮಾಡಿದೆ. ಕಟ್ ಮಾಡುವಾಗ ಅದು ಆ ಕಡೆ ಬಿದ್ದು ಬಿಟ್ಟಿದೆ, ಅದಕ್ಕೇನು ಮಾಡಲಿಕ್ಕೆ ಆಗುತ್ತೆ, ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದೆ. ಅದು ವಿಜಯ ರಾಘವೇಂದ್ರ ಅಂತ ಬೆಳ್ತಂಗಡಿ ವಕೀಲ್ ಬೆಳ್ತಂಗಡಿಯಲ್ಲಿ ಇರುವವರು. ಭಾರಿ ಜಾಗ್ರತೆ ತಗೊಂಡು ಕಟ್ ಮಾಡಿದ್ವಿ, ಹಗ್ಗ ಎಲ್ಲ ಹಾಕಿದ್ವಿ. ಮರ ಆ ಕಡೆ ಎಲ್ದದ್ದಿ, ಒಂದೇ ಮರದಲ್ಲಿ ಮರ ಆ ಕಡೆ ಎಲ್ದು ಬಿಡಿ, ದೊಡ್ಡ ಮರ. ಯಾರಿಲ್ಲ ಮನೆಯಲ್ಲಿ, ಯಾರು ಇಲ್ಲ, ಒಂದು ಪೀಸು ಸಾಮಾನುಗಳಿಲ್ಲ. ಅವರೆಲ್ಲ ನಿನ್ನೆ ಸಾಯಂಕಾಲನೇ ಎಲ್ಲ ಎದ್ದು ಹೋಗಿದ್ದಾರೆ. ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟಿದ್ವಿ, ಅವರಿಗೆ ಮನೆ ಬೇರೆ ಕಡೆ ಮಾಡಿ ಕೊಟ್ಟಿದ್ವಿ, ಅವರೆಲ್ಲ ಹೋಗಿದ್ದಾರೆ ಬಾಡಿಗೆ ಇದ್ದವರು. ಮರ ತೆರವು ಮಾಡುವಾಗ ಮನೆಯನ್ನು ಹೋಗ್ತಾ, ಅದರಲ್ಲಿ ಏನಿಲ್ಲ, ಹೋಗಿ ಆಗಿದೆ ಎಲ್ಲ. ನೀವು ನೋಡಿ ಎಲ್ಲ ಪುಡಿಯಾಗಿದೆ, ಗೋಡೆನಿಲ್ಲ, ಏನಿಲ್ಲ. ಅದು ಈಗ JCB ಅಲ್ಲಿ ತೆರವು ಮಾಡುವಾಗ ಎಲ್ಲ ಪೂರ್ತಿ ಮತ್ತು ದೇವಸ್ಥಾನದಲ್ಲ ಒಟ್ಟಿಗೆ. ಯಾವುದು ಅವರ ವಿರೋಧ ನಮ್ಮ ಹತ್ರ ಏನು ಅವ್ರು ಬರೆದು ಕೊಡಲಿಲ್ಲ ನಮ್ಮ ವಿರೋಧ ಇದೆ ಅಂತ. ನಿಮ್ಮ ಹತ್ರ ಮಾಧ್ಯಮದ ಹತ್ರ ಮಾತ್ರ ಹೇಳಿದ್ದು ನಮ್ಮದು ವಿರೋಧ ಇದೆ ಅಂತ. ನಮ್ಮ ಹತ್ರ ಇಲ್ಲಿ ಬಂದು ನಮಗೆ ದುಡ್ಡು ಕೊಡಬೇಕು, ನಮ್ಮ ವಿರೋಧ ಇದೆ, ನಾವು ಬಿಟ್ಟು ಕೊಡೋದಿಲ್ಲ, ಏನು ಹೇಳಿಲ್ಲ. ನಾವು ಅವರನ್ನು 10-15 ಸಲ ಕರೆದಿದ್ದೇವೆ, ಏನು ವಿರೋಧಗಳಿಲ್ಲ. ಕೋರ್ಟಿಗೆ ಕೆಲವರು ಹೋಗಿದ್ದಾರೆ, ಸ್ಟೇ ಏನು ಸಿಗಲಿಲ್ಲ. ಅದರಿಂದ ನಾವು ಅಭಿವೃದ್ಧಿ ಈ 2 ಕೋಟಿ ರೂಪಾಯಿ ಮತ್ತೆ ನಮಗೆ ಸಿಗುವುದಿಲ್ಲ. ಅದಕ್ಕಾಗಿ ಆ ತಡೆಗೋಡ ಆಗಬೇಕಲ್ಲ, ಅದಕ್ಕಾಗಿ ನಾವು ತೆಗೀತಾ ಇರುವಂಥದ್ದು. ಈಗ ನಿಮ್ಮ ಮೇಲೆ ದೂರು ಕೊಡುವಂಥ ಅಂದರೆ ನಿನ್ನೆ ನೀವು ಒಂದು ವಾಕ್ಯವನ್ನು ಹೇಳಿದ್ರಂತೆ, ಬಿಸಿ ರಕ್ತದವರು ನಾವು ಅಂತ ಹೇಳೋದನ್ನು ಹೇಳಿದ್ರಂತೆ. ಹಾಗೆ ಆ ಬಿಸಿ ರಕ್ತದಲ್ಲಿ ಈ ರೀತಿ ನೀವು ಮಾಡಿದ್ದೀರಿ, ಅದರಿಂದಾಗಿ ನಿಮ್ಮ ಮೇಲೆ ನಾವು ದೂರು ಕೊಡ್ತೀವಿ ಅಂತ ಹೇಳೋದನ್ನು ಹೇಳ್ತಾ ಇದ್ದಾರೆ. ಈಗ ಅಲ್ಲ, ದೂರು ನಾನು ನಿಮ್ಮ ಮೇಲೇನೂ ಕೊಡ್ಬೋದು, ದೂರು ಯಾರ ಮೇಲೇನೂ ಕೊಡ್ಬೋದು. ನ್ಯಾಯ ಎಲ್ಲಿದೆ ಹಾಗೆ ಆಗ್ತದೆ. ಮಾಲಿಂಗೇಶ್ವರನಿಗಾಗಿ ನನ್ನ ಮೇಲೆ ಒಂದು ದೂರು ಕೇಸು ಆಗೋದಿದ್ರೆ
ಅದು ಮಹಾಲಿಂಗೇಶ್ವರನಿಗೆ ಬಿಟ್ಟದ್ದು. ನನಗಾಗಿ ನಾನು ಏನು ಮಾಡ್ತಾ ಇಲ್ಲ, ಆ ದೇವರಿಗಾಗಿ ಮಾಡ್ತಾ ಇರೋದು. ನಾನೀಗ ದೇವರ ಹತ್ರ ಹೋಗಿ ಕೈ ಮುಗಿದು ಅಡ್ಡ ಬಿಟ್ಟು ಬಂದಿದ್ದೀನಿ. ಮಹಾಲಿಂಗೇಶ್ವರ, ನಾವು ಮಾಡುವ ಕೆಲಸಗಳು, ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮ ಅನುಗ್ರಹ ಇದ್ದರೆ ಅನುಗ್ರಹ ಮಾಡಿ, ಇಲ್ಲಾಂದರೆ ನಮ್ಮ ಮನಸ್ಸು ಬದಲಾವಣೆ ಮಾಡಲಿಕ್ಕೆ ನೀವು ನಮಗೆ ಮತಿ ಕೊಡಿ, ನಾವು ಬದಲಾವಣೆ ಮಾಡಿ. ಇಡೀ ನಾನು ನಿನ್ನೆ ಮೊನ್ನೆಯಿಂದ ಸುಮಾರು ಈ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಪಕ್ಷಾತೀತವಾಗಿ ಸುಮಾರು 50ರಿಂದ 75 ಜನರ ಪ್ರಮುಖರಿಗೆ, ಈ ದೇವಸ್ಥಾನಕ್ಕೆ ದೇಣಿಗೆ ಕೊಡುವವರು, ದೇವಸ್ಥಾನದ ಕೆಲಸ ಮಾಡುವವರಿಗೆ ಎಲ್ರಿಗೂ ಫೋನ್ ಮಾಡಿ ಕರೆ ಮಾಡಿ ಕೇಳಿದ್ದೀನಿ. ಪ್ರಸಾದ್ ಇರ್ಬೋದು, ಬೇರೆ ಬೇರೆ ಜಯಕುಮಾರ್ ಇರ್ಬೋದು, ಉದ್ಯಮಿಗಳು ಎಲ್ರಿಗೂ ಫೋನ್ ಮಾಡಿ ಕೇಳಿದ್ದೀನಿ. ನಾವು ಮಾಡ್ತಿರುವಂಥ ಕೆಲಸ ಒಂದೇ ಪ್ರಶ್ನೆಗೆ ಒಂದೇ ಉತ್ತರ ಕೊಡಿ, ಸರಿಯಾ ತಪ್ಪ ಅಂತ ಹೇಳಿ ಅಂತ. ಎಲ್ಲರೂ ಸರಿ ಅಂತ ಹೇಳಿದ್ದಾರೆ. ಯಾರು ಒಂದು ಮನುಷ್ಯ ಕೂಡ ತಪ್ಪು ಅಂತ ಹೇಳಿಲ್ಲ. ಇಷ್ಟವರೆಗೆ ಯಾರೂ ಇದನ್ನು ಮಾಡಲಿಲ್ಲ, ನೀವು ಮಾಡ್ತಾ ಇದ್ದೀರಿ, ಅಭಿವೃದ್ಧಿ ಮಾಡ್ತಾಯಿದ್ದೀರಿ, ಮಾಡಿ ಅಂತ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ವಿ. ನಾವು ಮತ್ತೆ ಏನು ದೇವರಿಗೆ ನಮಗೆ ಏನಾದರೂ ಕೆಲಸಗಳು ಮಾಡಬೇಕಲ್ಲ, ಅದಕ್ಕಾಗಿ ಇದನ್ನು ಮಾಡ್ತಾಯಿದ್ದೀವಿ. ರೋಡಿಂದ ಹೋಗುವಾಗಲೂ ಈಗ ಕೆಲವು ಜನ ಹೇಳ್ತಾರೆ, ಹೌದು ಈಗೊಮ್ಮೆ ನೋಡುವಂಥ ಆಗ್ತದೆ. ಎಲ್ರಿಗೂ ನೋಡುವಾಗ ಇದು ದೇವಸ್ಥಾನದ ಜಾಗ, ನಾವು ಬಿಟ್ಟು ಕೊಡಬೇಕು ಸ್ವಾಮಿ. ಇದು ನಾವು ಎಲ್ಲರನ್ನೂ ಬಿಟ್ಟು ಕೊಡಿ ಅಂತ ನೀವು ಹೇಳೋದಿಲ್ಲ. ಎಲ್ಲಿ ಅಭಿವೃದ್ಧಿ ಆಗ್ತದೆ ಆಗ ಕೊಡಬೇಕಲ್ಲ, ಇದು ನ್ಯಾಯ ಧರ್ಮ. ನಾವು ಹಿಂದುತ್ವದ ಬಗ್ಗೆ ಮಾತಾಡ್ತೇವೆ, ನಾವು ಹಿಂದೂಗಳು ಭಾಷಣ ಕೊಡುವಾಗ ಮೈಕ್ ಇಟ್ಕೊಂಡು ಹಿಂದುತ್ವದ ಎಲ್ಲಿದೆ ಸ್ವಾಮಿ ನಮ್ಮ ಹಿಂದುತ್ವ, ಎಲ್ಲಿದೆ ಹೇಳಿ? ಈಗ ಈ ಒಂದು ಮನೆಯನ್ನು ಮಾತ್ರ ತೆರವು ಮಾಡ್ತೀರಾ ಅಲ್ಲ ಅದರ ಹಿಂದೆ ಇರುವ ಎಲ್ಲ ಮನೆಯನ್ನು ತೆರವು? ನಾವು ನೋಡಿ ಎಲ್ಲರನ್ನು ಮಾತುಕತೆಗೆ ಕರೆದಿದ್ದೀವಿ. ನಮಗೆ ಅಭಿವೃದ್ಧಿ ಆಗಬೇಕು, ನಾವು ತೆರವುಗೊಳಿಸಿದ್ದು ಎಲ್ಲ ಮನೆಗಳನ್ನು ತೆರವುಗೊಳಿಸ್ತೀವಿ ಒಟ್ಟಿಗೆ. ಈಗಲ್ಲ ಅವರನ್ನು ಕರೆದಿದ್ದೀವಿ ಅಂತ ಈಗ ನಾನು ತೆರವುಗೊಳಿಸಿದಲ್ಲ, ಮರ ಬಿದ್ದದ್ದು ಅದರ ಮೇಲೆ. ನಾವೇನು ಅದರ ಮೇಲೆ ಫೋರ್ಸ್ ಮಾಡಿ ತೆರವುಗೊಳಿಸಿದಲ್ಲ, ಅಂತೂ ತೆರವುಗೊಳಿಸಿದ ಮಾತ್ರ ಬಿಡುವುದಿಲ್ಲ, ಎಲ್ಲ ತೆರವುಗೊಳಿಸ್ತೀವಿ. ಒಂದು ನಿಮಿಷ ನನ್ನ ಕಾಲು ಸ್ವಲ್ಪ ಸರ್ ಹಂಗಾಗಿ ಸರ್ ನನ್ನ ಜೀವನ ಸಣ್ಣ ಮಕ್ಕಳಿರು ಬೇರೆ ನನಗೆ ಮತ್ತು ನನ್ನ ಅಣ್ಣನಿಗೆ ಬೇರೆ ಎಂಥ ಜೀವನಕ್ಕೆ ಮನಸ್ಸು ಇಲ್ಲ ಸರ್. ಸ್ವಂತ ಬೇರೆಲ್ಲಿ ಇರ್ಬೋದು ಸರ್, ಬಟ್ ನಮಗೆ ಏನಿಲ್ಲ ಸರ್. ನೀವು ಬೇಕಾದ್ರೆ ನನ್ನ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ಬೋದು. ನನಗೆ ನನಗೊಂದು ಏನಾದರೂ ಒಂದು ಸಣ್ಣ ವ್ಯವಸ್ಥೆ ಮಾಡಿ. ಈಗ ನಿಮಗೆ ದೇವಸ್ಥಾನದಿಂದ ನೀವು ಬೇರೆಯವರ ಮುಖಾಂತರ ಬಂದದ್ದು ನಿಮಗೇನೆ ಕೊಟ್ಟಿದ್ದು ಲೀಸ್ಗೆ ಏನಾದರೂ? ನನ್ನ ತಂದೆ ಅಡಿಗೆ ದೇವಸ್ಥಾನದಲ್ಲಿ ಅಡಿಗೆ ಭಟ್ಟ, ನನ್ನ ದೇಶ ಅಡಿಗೆ ಭಟ್ಟ ಮಾಡ್ತೀವಿ, ಇಲ್ಲಿ ಮಾಡ್ತಾರೆ, ಹೌದು ಇಲ್ಲೇ ಮಾಡ್ತಿದ್ವಿ. ಆದ ಕಾರಣ ನನಗೆ ಅಂದಾಜು 100 ವರ್ಷ ಆಗಿರ್ಬೇಕು ಸರ್. ಈಗ ನಮಗೆ ಈಗ ನಮ್ಮನ್ನೊಂದು ನೀವೊಂದು ನಮ್ಮನ್ನು ಕಾಪಾಡಬೇಕು ಅಂತ ನಾನು ಕೇಳ್ಕೊಂಡೆ. ಯಾಕೆ ಬೇರೆ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ನಿಮ್ಮ ಹತ್ರ ನಾವು ಬಿಟ್ಟು ನಮಗೆ ಬೇಡ ಸರ್, ದೇವರ ಜಾಗ ನನಗೆ ಸತ್ಯ ಹೋಗ್ಲು ಬೇಡ. ಯಾಕಂದ್ರೆ ನಮಗೆ ಮನಸ್ಸಿಗೆ ಅಂತೂ ನೆಮ್ಮದಿಯೇ ಇಲ್ಲ. ನನಗೆ ಈಗ 1 ತಿಂಗಳಿಂದ ನನಗೆ ನಿಜವಾಗಿ ಊಟ ಸಹ ಮಾಡೋದಿಲ್ಲ. ಏನಾದರೂ ನೀವು ನಮಗೆ ದಾರಿ ಮಾಡಿಕೊಟ್ರೆ ಸರ್ ನಾವು ಬದುಕುವುದಲ್ಲ ಸರ್. ನಾವು ಯಾರನ್ನು ಕೂಡ ಇಲ್ಲಿ ಬರೀ ಕೈಯಿಂದ ಕಳಿಸ್ಕೊಡ್ಲಿಲ್ಲ. ನೀವು ಹೇಳಿದಲ್ಲಿ ನಾವು ಮನೆ ಕಟ್ಟಿಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಮನೆ ಕಟ್ಟಿಕೊಡುವಂಥ ಜಾಗ ಕೊಟ್ಟು ಮನೆ ನಿಮ್ಮ ಹೆಸರಲ್ಲಿ ಜಾಗ ಕೊಟ್ಟು ನಿಮಗೆ ಮನೆ ಕಟ್ಟಿಕೊಡುವಂಥ ಜವಾಬ್ದಾರಿ ನಂದು. ಆದರೆ ನಾಳೆನೇ ಕೊಡಿ ನಾಡಿದ್ದು ಕೊಡಿ ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೆ ನಾವಲ್ಲೀಗ ವಿಟ್ಲದಲ್ಲಿದೆ, ಬಡಗನ್ನೂರಲ್ಲಿದೆ, ಬನ್ನೂರಲ್ಲಿದೆ. ನಿಮಗೆ 7 ಜಾಗಗಳ ನಿಮಗೆ ವಿವರವನ್ನು ಕೊಡ್ತೀನಿ. ಅಲ್ಲಿ ಎಲ್ಲಿ ಆಗ್ತದೆ ಅಂತ ನೀವು ಸಿಲೆಕ್ಟ್ ಮಾಡಿದಲ್ಲಿ 2.75 ಸೆಂಟ್ ಜಾಗವನ್ನು ಕೊಟ್ಟು ನಿಮ್ಮ ಹೆಸರಿಗೆ ನಿಮಗೆ ಮನೆ ಕಟ್ಟಿ ಕೊಡ್ತೇವೆ. ಅರಮನೆ ಕಟ್ಟಿ ಕೊಡುವುದಿಲ್ಲ. ನಮಗೆ ಬೆಟರ್ ಮನೆಯನ್ನು ಕೇಳಿ ಇದರಿಂದ ಬೆಟರ್ ಮನೆಯನ್ನು ಕಟ್ಟಿ ಕೊಡ್ತೇವೆ. ನಾವು ನನ್ನ ಮನೆಗೆ ಕೇಳುವುದಿಲ್ಲ ಸ್ವಾಮಿ. ನೀವು ಇಷ್ಟು ವರ್ಷ ಇಲ್ಲಿ ಒಳ್ಳೆಯದಾಗಿ ನಾನು ಹೇಳಿಕೊಡಿ, ನೀವು ಒಳ್ಳೆಯದಾಗಿ ನಾನು ಹೇಳಿದೆ ಕೇಳಿ. ನಾವು ನಿಮಗೆ ಅದು ಬಿಟ್ಟು ನಾವು ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ. ಯಾರಿಗೆ ಕೊಡಲಿಲ್ಲ? ಎಲ್ರಿಗೂ ಕೊಟ್ಟಿದ್ದೀವಿ ದುಡ್ಡು. ನೀವು ಅದನ್ನೆಲ್ಲ ಬಿಟ್ಟು ಯಾರ ಹೇಳಿದಾರಂತೆ ನೀವು ಕೋರ್ಟಿಗೆ ಹೋದರೆ ನಿಮಗೆ ಜಯ ಸಿಗಲಿಲ್ಲ. ಮಹಾಲಿಂಗೇಶ್ವರನಿಗೂ ಒಂದು ಬಿಡ್ತಿದೆ, ಅವನು ನನ್ನ ಜಾಗ ನನಗೆ ಬೇಕು ಅಂತ. ನಾನು ಅದನ್ನು ದೇವರ ಮೇಲೆ ಇಡುವುದಿಲ್ಲ, ನಾನು ಖಂಡಿತ ಅದನ್ನು ದೇವರ ಮೇಲೆ ಇಡುವುದಿಲ್ಲ. ನಿಮಗೆ ಏನು ಬೇಕು ಅದನ್ನು ನಾವು ಮಾಡಿಕೊಡ್ತೇವೆ. ದಯಮಾಡಿ ಸಾರ್ವಜನಿಕರಿಗೆ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗಾಗಿ ಇನ್ನು ನಿಮಗೆ ಹೇಳ್ತಾರೆ ಕೇಳಿ ಟೈಮ್ ಕೊಡ್ತೇವೆ. ನಾವು ಏನು ಇವತ್ತು ಮಾಡಿ ನಾಳೆ ಮಾಡಿ ಅಂತ ಖಂಡಿತ ಮಾಡೋದು. ನಿಮಗೆ ಟೈಮ್ ಕೊಡ್ತೀವಿ, ನಿಮಗೆ ಮನೆ ಕಟ್ಟಿ ಕೊಡ್ತೀವಿ, ನಿಮಗೆ ಹೋಗೋದು ಅದು 1 ವರ್ಷಕ್ಕೆ ಬೇಕಾಗುವಂಥ ಖರ್ಚಿಗೆ ದುಡ್ಡು ಕೊಡ್ತೇವೆ. ಆದರೆ ನೀವು ಅವರು ಇವರು ಮಾತಾಡಿ ಅದು ಇದು ಅಂತ ಇಲ್ಲಿ ಕೇಳಿ. ನಾನು ಹೇಳಿದೆ ಕೊಡಿ ಅಂತ ಹೇಳಿದರೆ ನಾವು ಅಭಿವೃದ್ಧಿಗೆ ಹೊರಟಿದ್ದೇವೆ. ಸಂಪೂರ್ಣ ಸಪೋರ್ಟ್ ಉಂಟು ಸರ್. ನಾವು ಯಾವತ್ತೂ ನಮಗೆ ತುಂಬಾ ಖುಷಿ ಇದೆ. ಆದರೆ ನೀವು ಹೋರಾಟಕ್ಕೆ ಹೋಗುದಿದ್ರೆ ನಿಮ್ಮ ಹೋರಾಟವನ್ನು ಮಾಡ್ಬೋದು. ನಾವು ಮನುಷ್ಯರು, ನಾವು ಧರ್ಮವನ್ನು ಪಾಲಿಸಬೇಕು. ನಿಮಗೆ ದುಡ್ಡು ಕೊಡುವುದನ್ನು ಕೊಡ್ತೀವಿ, ನಿಮಗೆ ಮನೆ ಕೊಡ್ತೀವಿ, ನಿವೇಶನ ಕೊಡ್ತೀವಿ,
ಇನ್ನೇನು ಬೇಕು ಸ್ವಾಮಿ, ಇಲ್ಲೇ ಹಾರ್ಟ್ ಆಫ್ ದೇವರ ಜಾಗದಲ್ಲಿ ಇರಬೇಕಂದ್ರೆ ಇಷ್ಟು ವರ್ಷ ಇದ್ರಲ್ಲ, ಅದನ್ನು ನೀವು ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡಿದ್ದೀವಿ ಸರ್, ಅದನ್ನು ಅದನ್ನು ನೀವು ಮಾಡಿದ್ದೊಂದು ನಮಗೆ ಮಾಡಿ ಸಮಯ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಇನ್ನು ನಾವು ದೇವರ ಬಗ್ಗೆ ಇಷ್ಟು ಇರುವವರು, ನಾವು ಹಿಂದುತ್ವದ ಬಗ್ಗೆ ಸರ್ ನಮಗೆ ನಿಮಗೆ ಅನ್ಯಾಯ ಮಾಡ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಕೇಳ್ತೇವೆ, ಬೀದಿಗೆ ಬೀಳ್ತೇವೆ ಅಂತ ಅಷ್ಟೇ. ನಾವೀಗ ನಮಗೆ ಯಾಕಂತ ಎಜುಕೇಶನ್ ಕೊಡ್ಬೇಕು ಸರ್, ನಾನು ಅದಕ್ಕೊಂದು ನೋಡ್ಬೇಕಲ್ಲ ಸರ್. ನಾವು ಅದರ ಇದರಲ್ಲಿ ಇದ್ದೀವಿ, ನಿಮಗೆ ಏನು ಬೇಕು ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ, ಇದೇ ನೀವು ಮಾತನ್ನು ಮೊದಲು ಹೇಳ್ಬೋದಿತ್ತಲ್ಲ. ಶಾಲೆಗೆ ಹೋಗ್ಬೇಕು. ಇಲ್ಲಿ ಕೇಳಿ, ನಿಮಗೆ ದುಡ್ಡು ಕೊಡ್ತೀವಿ, ನಿಮಗೆ ಮನೆ ಕೊಡ್ತೀವಿ, ನಿಮಗೆ ನೀವು ನಿಮ್ಮ ಜಾಗ ನಿಮ್ಮ ಹೆಸರಲ್ಲಿ ಇದೆಯಾ? ಇಲ್ಲಲ್ಲ, ನಿಮ್ಮ ಹೆಸರಲ್ಲಿ ಜಾಗ ಮಾಡಿ ಕೊಡ್ತೇವೆ, ನಿಮ್ಮ ಹೆಸರಲ್ಲಿ ಜಾಗ ಮಾಡಿ. ಇದು ಅಶೋಕ್ ರೈದು ಮಾತು, 2.75 ಸೆಂಟ್ಸ್ ಜಾಗ ಕೊಡ್ತೀವಿ, ಮನೆ ಕಟ್ಟಿ ಕೊಡ್ತೇವೆ, ಜಾಗ ಕೊಡ್ತೇವೆ. ಈಗ ನಿಮಗೆ ಬೇಕಾಗುವಂಥ ದುಡ್ಡು, ಅದು ಈ ದುಡ್ಡು ನಾನು ಇವೆಲ್ಲ ಹೇಳೋದಿಲ್ಲ, ಅದನ್ನು ಯಾರಿಗೆ ಕೊಟ್ಟಿದ್ದು ಅಂತ ದುಡ್ಡನ್ನು ನಮ್ಮ ಸ್ವಂತ ಇದರಲ್ಲಿ ಕೊಡ್ತೇವೆ. ನಮ್ಗೆ ಅದೇ ಧೈರ್ಯ. ಯಾಕೆಂದ್ರೆ ನಾವು ಸಡನ್ ಬೀದಿಗೆ ನನ್ನ ಯೋಚನೆ ನೀವು ಕೋರ್ಟಿಗೆ ಹೋಗೋದು ಮೊದಲೇ ಹೇಳ್ಬೋದಿತ್ತಲ್ಲ. ನೀವು 4-5 ಜನದ ಈಗ ಕೋರ್ಟಿಗೆ ಹೋಗಿ ಆಗುದಿಲ್ಲ ಅಂತ ನೀವು ಬಂದಿದ್ರಿ, ಅದೆಲ್ಲ ಬೇಡ. ನೋಡಿ, ನಾವು ಎಲ್ಲ ಒಂದು 10 ದೂರದ ನೀರು ಕುಡ್ದಿದ್ವಿ, ಅದೆಲ್ಲ ಬೇಡ. ನೀವು ಇದನ್ನೇ ಮೊದಲು ಬಂದು ನಾವು ಕಡ್ದಿದ್ವಲ್ಲ, ನೀವು ಹೇಳ್ಬೋದಿತ್ತಲ್ಲ. ನೀವು ಹೀಗೆ ಬಂದು ಕೋರ್ಟಲ್ಲಿ ಸ್ಟೇ ಸಿಗ್ಲಿಲ್ಲ, ಇನ್ನು ಆಗುದಿಲ್ಲ ಅಂತ, ಅದೆಲ್ಲ ಬೇಡ. ಆದ್ರೆ ನಮಗೆ ನೋವಿಲ್ಲ, ನಾವು ನಿಮ್ಮ ಪರವಾಗಿದ್ದೇವೆ. ಕೊಡ್ತೇವೆ, ನಿಮಗೆ ಟೈಮ್ ಕೊಡ್ತೇವೆ, ದುಡ್ಡು ಕೊಡ್ತೇವೆ, ಮನೆ ಕೊಡ್ತೇವೆ, ಜಾಗ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಮಾಲಿಂಗೇಶ್ವರನಿಗೆ ಬಿಟ್ಟು ಕೊಡಿ, ನಾವು ಬಿಟ್ಟು ಕೊಡ್ತೇವೆ ಸರ್. ಅದು ನಮ್ಗೆ ಏನಿಲ್ಲ ಸರ್. ಮಾತಷ್ಟೇ ಅದನ್ನ ಹೇಳಿದಲ್ಲ, ಅದನ್ನೆಲ್ಲ ನೀವು ನಮ್ಮನ್ನ ಕೈ ಬಿಡ್ಲಿಕ್ಕೆ ಹೊರಟ್ರೆ. ಅಲ್ಲಿ 3 ಫ್ಯಾಮಿಲಿ ಇದೆ ಸರ್. ಅದರ ಮನೆಯಲ್ಲಿ ಮನೆಗೆ ಹೊರಟಿದ್ರೆ ಅಣ್ಣ ತಮ್ಮಂದಿರು ಇರುದು. ಅಣ್ಣ ನಾನು ಲಾಸ್ಟ್ ಜೀವನ 3 ಸೈಟ್ ಕೊಡ್ಬೋದು. 3 ಫ್ಯಾಮಿಲಿಗೆ 3 ಸೈಟ್ ಕೊಡ್ತೇವೆ. ನೀವು ಹೇಳಿದಲ್ಲಿ ಇಲ್ಲ, ತೊಂದರೆ ಇಲ್ಲ ಸರ್. ನಮ್ಗೆ ನೀವು ಹೇಳಿದ್ರೆ ಸಿಲೆಕ್ಟ್ ಮನೆ ಅಡ್ರೆಸ್ ಸರ್. ನಮ್ಮಲ್ಲಿ ಎಲ್ಲಿ ಕೋರ್ಟ್ ರೋಡ್ ಹತ್ರ ಕೊಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ನಿಮಗೆ 3 ಜನರಿಗೆ 3 ಸೈಟ್ ಕೊಡ್ತೀವಿ. 2.75 3 ಜನರಿಗೆ 3 ಜನ ಇದ್ರೆ ಏನಮ್ಮ, 3 ಜನ ಇದ್ರೆ 3 ಜನರಿಗೆ 3 ಸೈಟ್ ಕೊಡ್ತೀವಿ. ಈಗ ನೀವು ಮಕ್ಕಳಲ್ಲ, ಅಣ್ಣಲ್ಲ, ನಾನು ಅತ್ತಿಗೆ ನನ್ನ ಅಣ್ಣನ ಹೆಂಡ್ತಿ. ನೀವು ಮತ್ತೆ ಯಾರೆಲ್ಲ? ನಾನು ಲಾಸ್ಟ್ ಅಣ್ಣ ತಮ್ಮಂದಿರು ನಾವು 3 ಜನ. ಬಾಲಣ್ಣ ದೇವಸ್ಥಾನದಲ್ಲಿ ಮತ್ತೆ ಉಪ್ಪಿನಂಗಡಿಗೆ ಪೂಜೆಗೆ ಹೋಗ್ತಾರಲ್ಲ, ಅವರೆಲ್ಲ ಆ ಥರ ಮಾತಾಡಬಾರ್ದು. ಹಾಗೆ ಮಾತಾಡೋದು ಸೀದಾ ಬಾಯಿ ಇದೆ ಅಂತ. ಆಯಿತು, ನಿಮ್ಮ ಸಮಸ್ಯೆ ಆಯಿತು ಸರ್. ಇವರು ಪ್ರಸಾದ್ ಅಂತೇಳಿ ಈ ಮನೆಯವರು, ನೀವು ಖಾಲಿ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅವರು ಯಾವತ್ತರವರೆಗೆ ಟೈಮ್ ಬೇಕಂತ ಹೇಳಿ, ತುಂಬ ಟೈಮ್ ಕೊಡೋಕ್ಕಾಗಲ್ಲ. ಯಾಕಂದರೆ ನಮ್ದು 2 ಕೋಟಿ ರೂಪಾಯಿ ಅನುದಾನ ಬಂದಿದೆ, ಅದನ್ನೀಗ ಮಾಡಬೇಕಾಗ್ತದೆ. ಅಂದರೆ ನೀವು ಯಾವುದೊಂದು ಆದಷ್ಟು ಬೇಗ ಒಂದು ಮನೆ ನೋಡಿ, ನಾವು ದುಡ್ಡು ಕೊಡ್ತೀವಿ, ನಿಮಗೆ ದುಡ್ಡು ಕೊಡ್ತೀವಿ. ಅಲ್ಲಿ ಖರ್ಚಿಗೆ ಅದಕ್ಕೆ ನೀವು ಹಂಚಿಕೊಡೋದ್ರೆ ನಿಮ್ಮ ಕೆಲಸ. ಒಬ್ಬೊಬ್ಬರಿಗೆ ಸಪರೇಟ್ ಅಂತಂದ್ರೆ ನಿಮಗೆ ಒಂದು ಇಷ್ಟು ದುಡ್ಡು ಕೊಡ್ತೇವೆ, ಇವತ್ತನ್ನು ಹಂಚೋದು. ಇವರು ಪ್ರಸಾದ್ ಅಂತೇಳಿ ಈ ಮನೆಯವರು ಮೇಲೇನ ಖಂಡಿತ. ನಿಮಗೆ ಬೇರೆ ಮನೆ ಇದೆಯಾ? ನಮಗೆ ಜಾಗ ಎಲ್ಲಿಲ್ಲ. ಇಷ್ಟು ವರ್ಷದಿಂದ ನೀವೇನು ಮಾಡ್ತಿದ್ದೀರಿ? ನಾನು ಟ್ಯಾಕ್ಸಿ ಓಡಿಸ್ತೀನಿ. ಈಗ ನಿಮಗೇನೆ ಕೊಟ್ಟಿರೋದು ಅಲ್ಲ ಬೇರೆಯವರಿಂದ? ನೀವು ಅಲ್ಲಲ್ಲ, ನಮ್ಮ ಅಜ್ಜನಿಗೆ ಕೊಡ್ತೀವಿ. ನಿಮಗೆ ಬೇಕಿದ್ರೆ ನಾವು 2.25 ಸೆಂಟ್ಸ್ ಜಾಗ ಕೊಡ್ತೀವಿ. ಒಂದು ಜಾಗದಲ್ಲಿ ಬೇಕಿದ್ರೆ ಮನೆಯೂ ಕಟ್ಟಿ ಕೊಡ್ತೀವಿ. ಅಲ್ಲಲ್ಲ, ಹೇಳಲಿಕ್ಕೆ ಆನಂತರ ಇವತ್ತೇ ನಾಳೆ ಕೊಡ್ತೀವಿ ಅಂತ ಹೇಳಿದರೆ ನಾವು ಅಲ್ಲಿ ಬೇರೆಯವರಿಗೆಲ್ಲ ಮನೆ ಕಟ್ಟಿ ಕೊಡ್ತೀವಿ. ಅದರಲ್ಲಿ ಒಂದು ಮನೆ ನಿಮಗೂ ಕೊಡ್ತೀವಿ, ಜಾಗವನ್ನು ಕೊಡ್ತೀವಿ. 7 ಕಡೆ ಜಾಗವನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿ ಯಾವುದಲ್ಲಿ ಬೇಕಿದ್ದರೂ ನೀವು ಜಾಗವನ್ನು ತಗೊಳ್ಬೋದು. ಮನೆ ಕೂಡ ಕಟ್ಟಿ ಕೊಡ್ತೀವಿ. ನಿಮಗೆ ಈಗ ದುಡ್ಡು ಕೂಡ ಕೊಡ್ತೀವಿ. ಆ 1 ವರ್ಷದ ಟೈಮಲ್ಲಿ ನಿಮಗೇನು ಖರ್ಚಿಗೆ ಬೇಕಾಗ್ತದೆ ಅದು ದುಡ್ಡನ್ನು ಕೂಡ ನಿಮಗೆ ಕೊಡ್ತೀವಿ. ಮಾಲಿಂಗೇಶ್ವರನಿಗಾಗಿ ಬಿಟ್ಟು ಕೊಡಿ ಅಂತ ನಾವು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ಳಿ. ಆಲ್ರೆಡಿ ನಾವು ಸೂಚಿಸಿದ್ವಿ ದೇವರಿಗೇನೆ ಆದಷ್ಟು ಬೇಗ ಖಂಡಿತ ಸರ್. ಇನ್ನೊಂದು ಇದು ಚಂದ್ರಶೇಖರ್ ಅಂತ ಇವರ 5-6 ಜನ ಇದ್ದಾರೆ. ಇವರು ಒಟ್ಟಿಗೆಲ್ಲ ಬಾಡಿಗೆ ಕೊಟ್ಟುಕೊಂಡಿದ್ದು ಅವರೇ ನಾವು ಬಿಟ್ಟು ಕೊಡ್ತೇವೆ ಅಂತೇಳಿ ಬಿಟ್ಟು ಕೊಡ್ತೇವೆ. ಇವರು ನಿನ್ನೆ ಅಲ್ಲಿ 5 ಮನೆಯವರ ಬಾಡಿಗೆಯನ್ನು ತಗೊಂಡು ಅವರಿಗೆ ಕೊಡ್ತಾ ಇದ್ದದ್ದು. ಆ ಮನೆಯಲ್ಲಿ ವಾಸವಾದಾಗ ಇವರು ಅವರ 5 ಮನೆಯವರ ಜವಾಬ್ದಾರಿಯನ್ನು ತಗೊಂಡು ನಿನ್ನೆ ಎಲ್ಲ ಮನೆಯನ್ನು ಖಾಲಿ ಮಾಡುವಂಥ ಕೆಲಸ ನಾನು ನಿಮಗೆ ಅಲ್ಲ, ನಾವು ದೇವಸ್ಥಾನಕ್ಕಾಗಿ ನಾವು ಯಾವತ್ತು ನೀವು ಅಭಿವೃದ್ಧಿ ಮಾಡ್ತೀರೋ ಸ್ವಂತ ಇಚ್ಛೆಯಿಂದ ಅಲ್ಲಿ ಇದ್ದಂಥ 5 ಕುಟುಂಬಗಳು ಕೂಡ ನಿನ್ನೆ ಸಾಯಂಕಾಲ ಖಾಲಿ ಮಾಡಿ ಹೋಗಿದ್ದಾರೆ.
ಚಂದ್ರಶೇಖರ್. ಇನ್ನೇನಾದರೂ ಮಾಹಿತಿಗಳು? ರಾಜೇಶ್ ಬಂದ ಹತ್ರ ಒಬ್ಬರ ಹತ್ರ ಮಾತುಕತೆ ಮಾಡಿದ್ರು. ಬೇರೆಯಾಗಿ ಇನ್ನೊಂದು ಮನೆ ಇರುವಂಥದ್ದು, ಆ ತುದಿಯಲ್ಲಿರುವಂಥದ್ದು ನಮ್ಮ ಆತ್ಮೀಯರು ರಾಜೇಶ್ ಬನ್ನೂರವರು. ಒಳ್ಳೆಯವರಿದ್ದಾರೆ, ನನ್ನ ಭಾರಿ ಆತ್ಮೀಯರು. ತುಂಬ ನಾವೊಂದು 20-25 ವರ್ಷದಿಂದ ನಾವು ತುಂಬ ಆತ್ಮೀಯರನ್ನು, ತುಂಬ ಆತ್ಮೀಯರು. ಅವರೇನು ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿ, ಅವರೇನು ವಿರುದ್ಧ ಅಂತ ಏನಿಲ್ಲ. ಅವರು ಅಂದರೆ ಅವರು ಹಿಂದುತ್ವದ ಬಗ್ಗೆ ಭಾರಿ ಮಾತಾಡೋರು. ಎಲ್ಲೂ ಮೈಕ್ ಸಿಕ್ಕಿದ ಕೂಡಲೇ ಹಿಂದುತ್ವ ಅವರು ಖಂಡಿತ ಅವರಾಗಿ ಬಂದು ಕೊಡ್ತಾರೆ. ಅವರಿಗೆ ಯಾರು ಹೇಳುವ ಅವಶ್ಯಕತೆ ಇಲ್ಲ, ಅವರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅವರು ಬೇರೆ ಮನೆ ಕಟ್ಟಿಕೊಂಡು ಕೂತಿದ್ದಾರೆ. ಅದರಿಂದ ಅವರು ಸಮಾಜವನ್ನು ಅರಿತವರು, ಸಮಾಜಮುಖಿ ಕೆಲಸ ಮಾಡುವವರು, ನನ್ನ ಭಾರಿ ಆತ್ಮೀಯರು. ಖಂಡಿತ 1-2 ದಿವಸದಲ್ಲಿ ನಾವು ಮುಂದೆ ಅದರ ಹತ್ತಿರ ಹೋಗುವಾಗ ಅವರೇ ಬಂದು ಕೊಡುವಂಥ ಕೆಲಸ. ಮಾತುಕತೆ ಮಾಡಿದವರು ಜಯರಾಮ್ ಭಟ್ ಅವರ ಮನೆ. ಅವರ ಹೆಸರಲ್ಲಿ ಲೀಸ್ ಕೊಡಲಿಲ್ಲ, ಅವರ ಹೆಸರಲ್ಲಿ ಯಾವುದೇ ದಾಖಲೆಗಳು ಇಲ್ಲ. ನಾವು ಅವರ ಈ ಹಿಂದಿನ ವಿಚಾರಗಳನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ. ತುಂಬ ವರ್ಷ ಹಿಂದೆ ಲೀಸ್ ಕೊಟ್ಟವರು 2 ತಲೆಮಾರು ಹೋಗಿ ಆಗಿದೆ, ಅದರಲ್ಲಿ ಅವ್ರದ್ದಿಲ್ಲ. ಬಟ್ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಧರ್ಮ ನಮ್ಮದು. ಅವರಿಗೆ ಮನೆ ಕೊಡ್ತೇವೆ, ಜಾಗ ಕೊಡ್ತೇವೆ, ಮನೆ ಕೊಡ್ತೇವೆ. ಅವರಿಗೆ ಬೇಕಾಗುವಂಥ ಏನು ಪರಿಹಾರ ಈಗ ಕೊಡಬೇಕು ಅದನ್ನು ಕೂಡ, ಅದು ಕಡಿಮೆ ಮೊತ್ತಲ್ಲ. ಎಲ್ಲರಿಗೂ 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ವಿ. 1.5-2 ಲಕ್ಷ ರೂಪಾಯಿ ಅವರ ಮನೆಯ ಆಕಾರ ನೋಡಿ, ಜಾಗವನ್ನು ನೋಡಿ ಕೊಡುವಂಥ ಕೆಲಸ ಮಾಡಿದ್ವಿ. ದೇವಸ್ಥಾನದಿಂದ ದುಡ್ಡು ಕೊಟ್ಟದ್ದಲ್ಲ, ನಮ್ಮ ಸ್ವಂತ ದುಡ್ಡನ್ನು ನಾನು ಮತ್ತು ಈಶ್ವರ ಭಟ್ರು ಸೇರಿ ಅವರಿಗೆ ಕೊಡ್ತಾಯಿದ್ವಿ. ಒಟ್ಟು ಎಷ್ಟು ಜನಗಳಿಗೆ ಮನೆ ಬೇಕು ಅನ್ನೋ ಬೇಡಿಕೆ ಬಂದಿದೆ? ಈಗ ಇಲ್ಲಿ ಬಾಡಿಗೆ ಇದ್ದವರಿಗೂ ಕೊಡ್ತೀವಿ, ಇವರಿಗೂ ಕೂಡ ಕೊಡ್ತೀವಿ. ನಿನ್ನೆ 4 ಜನ ಎದ್ದು ಹೋಗಿದ್ದೇವೆ ಬಾಡಿಗೆ ಬಿಟ್ಟು. ಅವರಿಗೂ ಕೂಡ, ಅಲ್ಲಿ ಬಾಡಿಗೆ ಇದ್ದವರಿಗೂ ಕೂಡ ಮನೆ ಇಲ್ಲ ಅಂತಾದರೆ ಅವರಿಗೂ ಕೂಡ ನಿವೇಶನ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಇವು ನಿನ್ನೆ ಒಂದು 3 ನಿನ್ನೆ ಇವರು ಹೋದ 4 ಜನ, ಇಲ್ಲಿಗ 1 ಮನೆ ಇರೋದು. ಅವರು 3 ಬೇಕು ಅಂತ ಕೇಳಿದ್ದಾರೆ, ಅಣ್ಣ ತಮ್ಮಂದಿರು. ಅದು 3. ಅಲ್ಲಿ ಒಬ್ಬರು ಇವ್ರದ್ದೊಂದು 4, ಅಲ್ಲಿ 2, ಇದು 4, 6, 7, 8, 9, 11 ನಿವೇಶನಗಳು ಬೇಕಾಗುತ್ತೆ. ಅದು ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿ ಕೊಡ್ತೇವೆ. ಎಲ್ಲಾದರೂ ಅವ್ರಿಗೆ ಈಗಲೇ ಆಗಲ್ಲ, 1 ವರ್ಷದ ಅವಧಿಯಲ್ಲಿ 4 ಕಡೆ 6 ಕಡೆ ಅವರಿಗೆ ಜಾಗವನ್ನು ತೋರಿಸಿದ್ವಿ. ಸರ್ಕಾರಿ ಜಾಗ ನಿವೇಶನ ಮಾಡ್ತಾ ಇದ್ದದನ್ನು ವಿಟ್ಲದಲ್ಲಿ ನನ್ನ ಸ್ವಂತ ಖರ್ಚಿನಲ್ಲಿ ಕೂಡ ನಿವೇಶನವನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಆದರೆ ಅವರಿಗೆ ಎಲ್ಲಿ ಅವರಿಗೆ ಅನುಕೂಲ ಆಗ್ತದೆ ಅದನ್ನು ಸಿಲೆಕ್ಟ್ ಮಾಡಿದರೆ ಅಲ್ಲಿ ನಿವೇಶನ ಕೊಡುವಂಥ ಕೆಲಸವನ್ನು ಅವರು ಆಯ್ಕೆ ಬಿಟ್ಟರು. ಅವರಿಗೆ ಎಲ್ಲಿ ಪರಿಹಾರ ರೂಪದಲ್ಲಿ ಕೆಲವರಿಗೆ 1.5 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ, ಕೆಲವರಿಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಟೋಟಲು ಇನ್ನೂ ಆಗಬೇಕು, ಮುಗಿಬೇಕಲ್ಲ, ಇನ್ನೂ 1-2-3 ಇಲ್ಲಿ ತನಕ ಒಂದು 17 ಲಕ್ಷ 18 ಲಕ್ಷ ನೀವಿಬ್ಬರು ಸೇರಿ ಕೊಟ್ಟದ್ದು. ಹೌದು. ಅವರು ಇಷ್ಟಂದರೆ ಅವರು ಹೇಳಿದಾಗೆ ಒಬ್ಬರ ಹೆಸರಲ್ಲಿ FD ಹಾಕಿ ರಿಸೀಟು ಕೂಡ ತಂದು ಕೊಟ್ಟಿದ್ದಾರೆ ಅವರ ಕೈಯಲ್ಲಿ. ಅವರ ಹೆಸರಲ್ಲೇ FD ಹಾಕಿ ಅವರಿಗೆ ರಿಸೀಟನ್ನು ಕೂಡ ಕೊಟ್ಟಿದ್ದಾರೆ. ರಾಜೇಶ್ ಬನ್ನೂರವರು ಬಿಟ್ಟು ಕೊಡ್ತಾರೆ ಅನ್ನೋ ರಾಜೇಶ್ ಬನ್ನೂರವರು ನೋಡಿ, ಅವರು ಹಿಂದುತ್ವದ ಬಗ್ಗೆ ಕಾಳಜಿ ಇರುವವರು, ಅವರು ಬಿಟ್ಟು ಕೊಡ್ತಾರೆ ಅನ್ನೋ ಧೈರ್ಯ ನಮಗಿದೆ. ಒಳ್ಳೆಯವರಿದ್ದಾರೆ, ಸಮಾಜದ ಅರಿವು ಇದೆ ಅವರಿಗೆ. ಅವರಾಗಿ ಬಿಟ್ಟು ಕೊಡಬೇಕು, ಅವರು ನಿದರ್ಶನ ಆಗಬೇಕು ಬಾಕಿಯವರಿಗೆ. ನನ್ನ ಆತ್ಮೀಯರು, ನಾನು ವೈಯಕ್ತಿಕ ನೆಲೆಯಲ್ಲಿ ಅವ್ರನ್ನ ಕರೆದು ಮಾತಾಡ್ತೀನಿ. ಖಂಡಿತ ಬಿಟ್ಟು ಕೊಡ್ಬೋದು ಅಂತ ಅದು ಶುರುವಾಗಿರೋದು ಅಂತೂ ನಾವು ಖಾಲಿ ಮಾಡ್ತೀವಿ. ಸರ್, ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿದೆ? ಮಾಸ್ಟರ್ ಪ್ಲಾನ್ ಅಪ್ರೂವಲ್ಗೆ DC ಆಫೀಸಿಂದ ಇಲ್ಲಿಗೆ ಹೋಗಿದೆ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ. ಅಲ್ಲಿಂದ ಈಗ 1 ತಿಂಗಳೊಳಗೆ ಅದನ್ನು ತರಿಸುವಂಥ ಕೆಲಸವನ್ನು ಮಾಡ್ತೀವಿ. ಡ್ರೈನೇಜ್ ಸಿಸ್ಟಮನ್ನು ಮೊದಲು ಟೇಕಪ್ ಮಾಡ್ತೀವಿ. ಡ್ರೈನೇಜ್ ಸಿಸ್ಟಮ್ ಇದು ಇಂಪಾರ್ಟೆಂಟ್. ಆನಂತರ ವಾಶ್ರೂಮ್ಸು, ಟಾಯ್ಲೆಟ್ಗಳು ಎಲ್ಲೆಲ್ಲ ಆಗ್ತದೆ ಹಂತವಾಗಿ. ಕೆರೆಗೆ ಈಗ 3 ಕೋಟಿ ಅಭಿವೃದ್ಧಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. 3,20 ಲಕ್ಷ ರೂಪಾಯಿದು. ಆನಂತರ ರಸ್ತೆಯನ್ನು ಈಗ ಮಾಡ್ತೀವಿ. ಈಗ ಈ ಮನೆಗಳ ತೆರವಾಗದೆ ಕಾಮಗಾರಿ ಶುರು ಆಗುತ್ತಾ? ಮಾಡಲಿಕ್ಕೆ ಆಗೋದೇ ಇಲ್ಲ ನಿಮಗೆ. ನೋಡಿ, ಆ ಟಾಯ್ಲೆಟ್ಗಳೆಲ್ಲ ಹೋಗಬೇಕು, ನ್ಯಾಯಾಲಯದಿಂದ ತಡೆ ತಂದರೆ ಎಲ್ಲ ಕಿವೇಟ್ ಹಾಕಿ ಆಗಿದೆ. ನಾವು ಇದು ಆರಂಭ ಮಾಡೋ ಮೊದಲೇ ಲೋವರ್ ಕೋರ್ಟಿಂದ, ಡಿಸ್ಟ್ರಿಕ್ಟ್ ಕೋರ್ಟಿಂದ, ಹೈಕೋರ್ಟ್ವರೆಗೆ, ಸುಪ್ರೀಂ ಕೋರ್ಟನ್ನು ಬಿಟ್ಟು ಎಲ್ಲ ಕಿವೇಟ್ ಹಾಕಿ ನಾವು ಕೂಡ ಅದನ್ನು ತಯಾರು ಮಾಡ್ಕೊಂಡಿದ್ದೀವಿ. ಮಾಲಿಂಗೇಶ್ವರ ನಮಗೆ ಅತಿ ಕೊಟ್ಟಿದ್ದಾನೆ ಅಷ್ಟೇ. ಸಭಾಂಗಣದ್ದು ನಾವು ಫೆಬ್ರವರಿ 16ನೇ ತಾರೀಕಿಗೆ ಪ್ರಶ್ನೆ ಇಡ್ತೀವಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ. 1-2 ದಿವಸದ ಪ್ರಶ್ನೆ ಆಗ್ತದೆ. ನಾವು ಯಾವ ರೀತಿ ಹೋಗಬೇಕು, ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ 2 ದಿವಸ ಚರ್ಚೆ ಮಾಡಿ, ಒಂದು ಲಿಸ್ಟ್ ಮಾಡಿ, ಪ್ರಶ್ನೆಗಳನ್ನು ಪ್ರಶ್ನೆ ಮುಖಾಂತರ ಚಿಂತನೆಯನ್ನು ಮಾಡಿ ಯಾವ ರೀತಿ ಮುಂದೆ ಹೋಗ್ಬೋದು ಅನ್ನೋ ವಿಚಾರವನ್ನು ಮಾಡಿ, ಆನಂತರ ಎಲ್ಲ ಜನರನ್ನು ಸೇರಿ ಪಕ್ಷಾತೀತವಾಗಿ ಅದರಲ್ಲಿ ಪುತ್ತೂರಿನ ಪೂರ್ತಿ ಉದ್ಯಮಿಗಳನ್ನು ಸೇರಿಸಿ
ಅದರಲ್ಲಿ ಜಿ ಎಲ್ ಆಚಾರ್ಯ, ಸಂಜೀವ ಶೆಟ್ಟರು, ನಮ್ಮ ಬಿಂದು ವಾಟರ್ಸು ಮತ್ತು ಮುಳಿಯ ಇವರನ್ನೆಲ್ಲ ಸೇರಿಸಿ ಒಂದು ಅಭಿವೃದ್ಧಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ, ಒಂದು 25 ಜನರದ್ದು. ಅದರಲ್ಲಿ ಎಲ್ಲ ಪಕ್ಷದವರು ಎಲ್ಲ ಇವರನ್ನು ಸೇರಿಸಿ ಮಾಡಿ ಆನಂತರ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಆ ಮುಖಾಂತರ ಈ ಕೆಲಸವನ್ನು ಟೇಕಪ್ ಮಾಡ್ತೀವಿ. ಅಂದರೆ ಈ ಮಾಸ್ಟರ್ ಪ್ಲಾನ್ ಯೋಜನೆಗಳಿಗೆ ಆ ಸಮಿತಿಯ ಹೌದು, ಸಹಕಾರ ಇರ್ತದೆ. ಆ ಸಲಹೆ ಬೇಕಲ್ವ. ನಾವು ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಎಲ್ಲರ ಸಲಹೆ ಸೂಚನೆಗಳು ಬೇಕಲ್ಲ. ದೇವಸ್ಥಾನ ಅಂದರೆ ಎಲ್ಲರದ್ದು ದೇವಸ್ಥಾನ. ಈ ಬಗ್ಗೆ ಸ್ಟೇಷನನ್ನು ಇದು ಮುಗಿಸಿದ ಮೇಲೆ ಸ್ಟೇಷನ್ ಮಚ್ಚಾಗೋದು. ಅವರಿಗೆ ಜಾಗ ಕೊಟ್ಟಿದ್ವಿ, 8 ಸೆಂಟ್ ಜಾಗ ಅಲಾಟ್ ಆಗಿದೆ. ಸರ್ಕಾರದಿಂದ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆನಂತರ ಅವರಿಗೆ ಅಲ್ಲಿ 9 ಸೆಂಟ್ಸ್ ಜಾಗವನ್ನು ಕೊಟ್ಟಿದ್ದೀವಿ, ಅನುದಾನ ಆಗಿದೆ. 1 ವರ್ಷದ ಒಳಗೆ ಅವರು ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಆ ದೇವಸ್ಥಾನ. ಈಗ ನಮಗೆ ಆ ಕಡೆದೆಲ್ಲ ಕ್ಲಿಯರ್ ಆಗಿದೆ, ಅದರಲ್ಲಿ ಕ್ಲಿಯರ್ ಆಗಿದೆ, ಆಲ್ರೆಡಿ ಕ್ಲಿಯರ್ ಆಗಿದೆ. ನೋ ಪ್ರಾಬ್ಲಮ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.